ಸರ್ಕಾರವೇನು ಕೊರೋನಾ ನಿರ್ಬಂಧಕ್ಕೆ ರಾಜ್ಯದಾದ್ಯಂತ ಲಾಕ್ಡೌನ್ ಅನ್ನ ಮಾಡಿ ಜನರ ದುಡಿಮೆಗೂ ಅಡ್ಡಿಯಾಗಿದೆ. ಜನರು ತಮ್ಮ ಹೊಟ್ಟೆ ಹಸಿವಿನಿಂದ ಕಂಗಾಲಾಗಿ ಹೋಗಿದ್ದಾರೆ. ಒಂದು ಕಡೆ ಕೊರೋನಾ ರೋಗ ಜನರನ್ನ ಬಿಟ್ಟು ಬಿಡದೆ ಕಾಡುತ್ತಿದ್ರೆ ಅದರ ನಿಯಂತ್ರಣಕ್ಕೆ ಸರ್ಕಾರ ಹಾಕುವ ಲಾಕಿಗೆ ಎಷ್ಟೋ ಬಡವರು ಭಿಕ್ಷುಕರು ಈ ಸಮಯದಲ್ಲಿ ಅನ್ನ ನೀರಿಲ್ಲದೆ ಹಸಿವಿನಿಂದ ಕಂಗೆಟ್ಟು ಅವರ ಉಸಿರೇ ಡೌನ್ ಆಗಿ ಒದ್ದಾಡುವುದನ್ನ ನಾವು ಕಾಣುತ್ತಿದ್ದೇವೆ. ಇಂಥವರ ನೆರವಿಗೆ ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಮತ್ತೊಬ್ಬರ ನೋವಿಗೆ ಸ್ಪಂದಿಸುವ ಮನಗಳು ಸಹ ನಮ್ಮ ನಿಮ್ಮ ನಡುವೆ ಇದೆ ಎಂಬುದು ಸತ್ಯ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶ್ರೀ ನಾರಾಯಣಗುರು ಯುವಕ ಮಂಡಳಿಯವರಿಂದ ಲಾಕ್ಡೌನ್ನಿಂದಾಗಿ ದಿನದ ಕೂಲಿ ಇಲ್ಲದೆ ಹಸಿವಿನಿಂದ ಕಂಗೆಟ್ಟಿದ್ದ ಅಲ್ಲಿನ ಸುತ್ತಮುತ್ತಲಿನ ಪರಿಸರದ ಬಡವರಿಗೆ, ವಿಕಲಚೇತನರಿಗೆ, ಲಾರಿ ಚಾಲಕರಿಗೆ ಹಾಗೂ ಹಣವಿದ್ರೂ ಸಹ ಊಟ ಮಾಡಲು ಹೋಟೆಲ್ಗಳಿಲ್ಲದೆ ಹಸಿವಿನಿಂದ ಕಂಗೆಟ್ಟಿದ್ದ ಸುಮಾರು 250 ಜನರ ಹಸಿವಿನ ಹೊಟ್ಟೆಗೆ ಊಟ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಂಡಳಿಯ ಅಧ್ಯಕ್ಷ ಶ್ರೀನಾಥ್ ಕಡಿಗೆಮನೆ, ಕಾರ್ಯದರ್ಶಿ ವಿಜಯ್ ಪೂಜಾರಿ, ಕಿರಣ್ ಪೂಜಾರಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.